ನಮ್ಮ ಈ ಭಾಗಕ್ಕೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಅವರೊಂದು ಮಾದರಿ ರಾಜಕಾರಣಿ, ಆದರ್ಶ ರಾಜಕಾರಣಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವರ ಇರುವಿಕೆಯನ್ನು ಈ ಸಂದರ್ಭದಲ್ಲಿ ಗುರುತಿಸುತ್ತಾ, ಅದರೊಟ್ಟಿಗೆ ನಮ್ಮ ಈ ಭಾಗದ ಹಿರಿಯರಾಗಿರ್ತಕ್ಕಂಥ ಇಬ್ರಾಹಿಂ ಕೋಡಿಜಾಲ್ರವರು, ಅಂದ್ರೆ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂಥ ರಮೇಶ್ ಶೆಟ್ಟಿ ಅವರು, ಸಂತೋಷ್ ಕುಮಾರ್ ಶೆಟ್ಟಿ ಅವರು, ಅಚ್ಯುತ ಗಟ್ಟಿ ಅವರು, ಹಾಗೆ ಎಲ್ಲ ಹಿರಿಯರೆಲ್ಲ ಇಲ್ಲಿ ಬಂದು ಸೇರಿಕೊಂಡಿದ್ದೀರಿ. ಇಲ್ಲಿ ನಾವು ಬಹಳ ಇದು ಸಂತೋಷವನ್ನು ಕೊಡತಕ್ಕಂಥ ಒಂದು ವಿಚಾರ. ಯಾಕಂದ್ರೆ ಇದು ಧರ್ಮ ಕಾರ್ಯ. ಸಂತೋಷಂ ಪ್ರಾಜ್ಞಾಯತೆ ಜನಸೇವಾ ಅಂತ, ಅಂದ್ರೆ ಸಂತೋಷವನ್ನು ಕೊಡುವಂತ ಎಲ್ಲ ಕಾರ್ಯಕ್ರಮಗಳು ಅದು ದೇವರ ಕಾರ್ಯಕ್ರಮ ಅಂತ. ಆದ ಕಾರಣ ಇದು ಒಂದು ದೇವತಾ ಕಾರ್ಯಕ್ರಮ ಅಂದ್ರೆ ಖಂಡಿತವಾಗಿ ತಪ್ಪಾಗ್ಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಒಂದೆರಡು ವಿಚಾರಗಳನ್ನು ನಾವು ಇಲ್ಲಿ ಗಮನಿಸಬೇಕು. ಯಾಕಂತಂದ್ರೆ ನಮ್ಮ ಇತಿಹಾಸವನ್ನು, ಮಾನವ ಬದುಕಿನ ಇತಿಹಾಸವನ್ನು ನಾವು ಅಧ್ಯಯನ ಮಾಡುತ್ತಾ ಬಂದ್ರೆ, ಅದೇ ರೀತಿಯಲ್ಲಿ ಪ್ರಸ್ತುತ ಈ ವಿದ್ಯಮಾನವನ್ನೆಲ್ಲ ನಾವು ಗಮನಿಸ್ತಾ ಬಂದ್ರೆ ಏನು ಬದಲಾವಣೆಗಳಾಗಿದೆ ಎನ್ನುವಂತ ಒಂದು ಎರಡು ವಿಚಾರಗಳನ್ನು ಮಾತ್ರ ನಾನು ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದು ಮುಖ್ಯವಾಗಿ ಎಂಥದ್ದು ಅಂತಂದ್ರೆ, ಈಗಿನ ಮಾನವ ಬದುಕಿನಲ್ಲಿ ಏನಾಗಿದೆ ಅಂದ್ರೆ ಒಂದು ಕೊರತೆ ಉಂಟು, ನೈಜತೆಯ ಕೊರತೆ ಉಂಟು. ನೈಜತೆಯ ಕೊರತೆ. ಹಿಂದಿನವರೆಲ್ಲ ಅವರ ಬದುಕಿನಲ್ಲಿ ನೈಜತೆ ಇತ್ತು. ಅವರು ಸತ್ಯ, ನ್ಯಾಯ, ನೀತಿ, ಧರ್ಮದ ಆಧಾರದ ಮೇಲೆ ಅವರು ಬದುಕನ್ನು ಸಾಗಿಸ್ತಾ ಇದ್ರು. ಆದರೆ ಈಗ ವಿದ್ಯಾವಂತರಿಗೆ ಏನು ಕೊರತೆ ಇಲ್ಲ, ಬಹಳಷ್ಟು ಸಂಖ್ಯೆಯಲ್ಲಿ ವಿದ್ಯಾವಂತರಿದ್ದಾರೆ. ಆದರೆ ಈ ವಿದ್ಯಾವಂತಿಕೆಯ ಜೊತೆಗಿರ್ತಕ್ಕಂತಹ ಬುದ್ಧಿವಂತಿಕೆಯನ್ನು ನಾವು ದುರುಪಯೋಗ ಮಾಡ್ತಾ ಇದ್ದೇವೆ ಎನ್ನುವಂಥದ್ದನ್ನು ನಾವು ಸ್ವಲ್ಪ ಈ ಸಂದರ್ಭದಲ್ಲಿ ವಿಚಾರಿಸಿಕೊಳ್ಬೇಕು. ಆದ ಕಾರಣವೇ ವಿದ್ಯೆಯ ಜೊತೆಗೆ ಸಂಸ್ಕಾರದ ಕೊರತೆ ನಮ್ಮನ್ನು ಈಗ ಕಾಡುತ್ತಾ ಇದೆ. ಈ ಬಗ್ಗೆ ನಾವು ಆಲೋಚನೆ ಮಾಡಬೇಕಾದಂತ ಒಂದು ಅಗತ್ಯತೆಯು ಕೂಡ ಇದೆ. ಅದರ ಒಟ್ಟಿಗೆ ಹಿಂದಿನವರೆಲ್ಲ ಹಬ್ಬಗಳನ್ನು, ಬೇರೆ ಬೇರೆ ರೀತಿಯಲ್ಲಿ ಹಬ್ಬಗಳನ್ನು ಆಚರಿಸ್ತಾ ಇದ್ದರು. ಆ ಹಬ್ಬಗಳ ಹಿಂದೆ ಜೀವನಕ್ಕೆ ಬೇಕಾದಂತಹ ಮೌಲ್ಯಗಳೆಲ್ಲ ಇದ್ದವು. ಆ ಮೌಲ್ಯಗಳನ್ನು ಹಿಂದಿನವರೆಲ್ಲ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಅದನ್ನು ಪಾಲನೆ ಮಾಡಿದ್ದರಿಂದ ಅವರು ಆದರ್ಶ ಮಾನವರಾದರು. ಆದರೆ ಈಗ ಹಬ್ಬಗಳು ಬೇಕಾದಷ್ಟು ನಡೀತಾ ಉಂಟು. ಆದರೆ ಈಗಿನ ಹಬ್ಬಗಳೆಲ್ಲ ದುಂದುವೆಚ್ಚದ ಹಬ್ಬಗಳಾಗಿ ನಮಗೆ ಅದು ಒಂದು ಪೀಡೆಯಾಗಿ ಪರಿಣಮಿಸಿದಂತಹ ಇದೆಲ್ಲ ಸಂಗತಿಗಳನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಆ ಬಗ್ಗೆಯೂ ಕೂಡ ನಾವು ಗಮನ ಹರಿಸಬೇಕಾಗಿದೆ. ಹಿಂದಿನ ಜನಗಳನ್ನು ನಾವು ನೋಡಿದ್ರೆ ಅಲ್ಲಿ ಆ ಕಾಲದಲ್ಲಿ ವಿದ್ಯೆಗೆ ಏನು ಕೊರತೆ ಇಲ್ಲ. ವಿದ್ಯೆ ಅಂತಂದ್ರೆ ಅದು ಒಳ್ಳೆಯ ವ್ಯಕ್ತಿಗಳನ್ನು ತಯಾರು ಮಾಡತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಗಳಾಗಿದ್ದು. ಆದರೆ ಈಗ ಅದರಲ್ಲಿ ಸ್ವಲ್ಪ ಒಂದು ಏನಾಗಿದೆ ಅಂದ್ರೆ ವಿದ್ಯೆಯೂ ಉಂಟು, ಆದರೆ ಬೇಡದನ್ನೂ ಕೂಡ ನಾವು ಬೇಕಾದಷ್ಟು ಮಾಡ್ತಾ ಇರ್ತೇವೆ. ಅದನ್ನೆಲ್ಲ ನಾವು ಬದಿಗಿಟ್ಟು ಏನು ಒಳ್ಳೆಯ ವಿಚಾರಗಳು ಉಂಟು ಅದನ್ನು ನಾವು ತೆಕ್ಕೊಂಡು ನಮ್ಮ ಮುಂದಿನ ಜೀವನದಲ್ಲಿ ಏನು ಹಿರಿಯರ ಮಾರ್ಗದರ್ಶನಗಳು ಉಂಟು ಅದನ್ನೆಲ್ಲ ನಾವು ಪಾಲನೆ ಮಾಡಬೇಕಾದಂತಹ ಅಗತ್ಯತೆ ಈ ಕಾಲದಲ್ಲಿ ಇದೆ. ಆದ ಕಾರಣ ವಿದ್ಯೆಯ ಜೊತೆಗೆ ಒಳ್ಳೆಯ ಗುಣನಡತೆಗಳೊಟ್ಟಿಗೆ ನಾವು ಏನೆಲ್ಲ ದುಶ್ಚಟಗಳುಂಟು ಅದನ್ನೆಲ್ಲ ಬದಿಗಿಟ್ಟು ನಾವು ಏನು ನಮ್ಮ ಹಿರಿಯರು ಹೇಳಿದ್ದಾರೆ, ದೇಹವೇ ದೇವಾಲಯ, ಆತ್ಮವೇ ದೇವರು ಅಂತ ಏನು ಹೇಳಿದಾರೋ ಅದನ್ನ ಪಾಲನೆ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಎನ್ನುವಂತಹದ್ದನ್ನು ಕೂಡ ಈ ಸಂದರ್ಭ ಇಫ್ತಾರ್ ಕೂಟದ ಒಟ್ಟಿಗೆ ನಾವು ಇಲ್ಲಿ ಅದನ್ನು ಆಲೋಚನೆ ಮಾಡಬೇಕಾಗಿದೆ. ಎಲ್ಲ ಧರ್ಮ, ಜಾತಿ, ಧರ್ಮದ ಜನಗಳೆಲ್ಲ, ಯಾಕಂದ್ರೆ ಒಂದು ಕಾಲದಲ್ಲಿ ಜಾತಿ ಧರ್ಮ ಬದುಕು ಕಟ್ಟುವಂತದ್ದಾಗಿತ್ತು. ಆಗ ಈಗ ಅದೇನಾಗಿದೆ, ಜಾತಿ ಎಲ್ಲ ಕಡೆಯಲ್ಲಿ ಉಂಟು. ಆದರೆ ಜಾತಿಯ ಮಧ್ಯೆ ಪ್ರೀತಿಯ ಕೊರತೆ ಉಂಟು, ಧರ್ಮದ ಮಧ್ಯೆ ಭೇದ ಉಂಟು, ಆ ಮಧ್ಯೆ ದ್ವೇಷ ಉಂಟು. ಇದನ್ನೆಲ್ಲ ನಾವು ಸರಿಪಡಿಸಿಕೊಂಡು ಹೋಗುವಂತ ಅಗತ್ಯತೆಯು ಕೂಡ ಈ ಕಾಲದಲ್ಲಿ ಇದೆ. ತಾವೆಲ್ಲರೂ ಕೂಡ ಈ ಭಾಗದ ಜನಗಳಾದ ತಾವೆಲ್ಲರೂ ಕೂಡ ಇಲ್ಲಿ ಯಾವುದೇ ಒಂದು ತೊಂದರೆ ಆಗದಾಗೆ, ಯಾವುದೇ ಜಾತಿ, ಧರ್ಮ, ವರ್ಗ ಭೇದ ಎಲ್ಲ ಬಿಟ್ಟುಕೊಂಡು ಪರಸ್ಪರ ಪ್ರೀತಿ ಸಹಕಾರದೊಂದಿಗೆ ತಾವೆಲ್ಲರೂ ಕೂಡ ಬದುಕ್ತಾ ಇದ್ದೀರಿ. ಈಗ ತಾನೇ ಇಲ್ಲೊಂದು ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಮಾರ್ಗದ ಒಂದು ವ್ಯವಸ್ಥೆ ಬಹಳ ಸುಂದರವಾಗಿ ಆಗಿದೆ. ಮುಖ್ಯವಾಗಿ ಮೊನ್ನೆಯೂ ಕೂಡ ಇಲ್ಲಿ ಒಂದು ನೇಮೋತ್ಸವ ಆಯಿತು. ಆ ನೇಮೋತ್ಸವದ ಸಂದರ್ಭದಲ್ಲಿ ಕೂಡ ಆ ನೇಮೋತ್ಸವಕ್ಕೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಅದಕ್ಕೊಂದು ಬೇರೆ ವ್ಯವಸ್ಥೆಯನ್ನು ಮಾಡಿ ಈ ಒಂದು ರಸ್ತೆಯ ಸುರಕ್ಷತೆಗಾಗಿ ಇಲ್ಲಿಯ ಜನಗಳು, ಹಿಂದೂಗಳಾಗಲಿ ಮುಸಲ್ಮಾನ ಎಲ್ಲರೂ ಸೇರಿಕೊಂಡು ಅದನ್ನು ಮಾಡಿದ್ದಾರೆ ಅಂತಂದ್ರೆ ಅದು ನಿಜವಾಗಿಯೂ ಯುಟಿ ಖಾದರ್ರಿಗೆ ಸಲ್ಲಿಸಿದಂತ ಒಂದು ದೊಡ್ಡ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಯಾಕೆಂದ್ರೆ ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ನಾವು ಅವರಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡಬೇಕಾದದ್ದು
ನಮ್ಮ ಧರ್ಮ, ಅದು ನಮ್ಮ ಕರ್ತವ್ಯ. ಆದ ಕಾರಣ ಎಲ್ಲರೂ ಕೂಡ ಮುಖ್ಯವಾಗಿ ಈ ಕಾಲದಲ್ಲಿ ನಾವು ಏನು ಒಳ್ಳೆಯ ರಾಜಕಾರಣಿಗಳೆಲ್ಲ ಬಹಳ ರಾಜಕಾರಣಿಗಳ ಕೊರತೆ ಇದೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇಂತಹ ಒಬ್ಬ ಯುಟಿಕಾದರ್ ಅಂತ ಒಬ್ಬ ಒಳ್ಳೆಯ ರಾಜಕಾರಣಿ ಇದ್ದಾರೆ ಎನ್ನುವುದಕ್ಕೆ ನಮಗೆ ನಾವು ಬಹಳ ಸಂತೋಷ ಪಡಬೇಕಾದಂಥ ಒಂದು ವಿಚಾರ. ಇಂತಹ ಒಂದು ಜನಪ್ರಿಯ ಶಾಸಕರ ಒಂದು ಏನು ಮುತುವರ್ಜಿ ಇದೆ, ಏನು ಸೇವಾ ಕಾರ್ಯಗಳಿದೆ, ಅದಕ್ಕೆಲ್ಲ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡಬೇಕು. ಅದೇ ರೀತಿಯಲ್ಲಿ ನಮ್ಮ ಊರಿಗೆ, ನಮ್ಮ ಊರು ಒಳ್ಳೆಯದಾಗಬೇಕು ಎನ್ನುವಂಥದ್ದು ಬಹಳ ಮುಖ್ಯ. ಏನು ನೀವು ಹಿಂದೂ, ಮುಸಲ್ಮಾನ್, ಕ್ರೈಸ್ತರೆಲ್ಲ ಒಟ್ಟಾಗಿ ಈ ಒಂದು ಊರಿನ ಗೌರವವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದೀರಾ. ಹಿರಿಯರ ಮಾರ್ಗದರ್ಶನದೊಂದಿಗೆ ಈ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು. ಆ ಮೂಲಕ ನಾವು ಜನಪ್ರತಿನಿಧಿಗಳಿಗೆ, ಮುಖ್ಯವಾಗಿ ಜನಪ್ರತಿನಿಧಿಗಳು ಏನು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೋ ಅದಕ್ಕೆ ನಮ್ಮ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡುವ ಅಂತ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಎಲ್ಲ ಜನಗಳು ಇಲ್ಲಿ ಸೇರಿಕೊಂಡಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ ನಡೆಯತಕ್ಕಂತಹ ಇಫ್ತಾರ್ ಕೂಟದಲ್ಲಿ ನಾವು ತುಂಬ ಸಂತೋಷ ಪಡುವ, ಎಲ್ಲರಿಗೂ ಈ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಒಂದು ಕಾರ್ಯಕ್ರಮವಾಗಿ ಇದು ಮೂಡಿ ಬರಲಿ ಅಂತ ನಾನು ಸಂದರ್ಭದಲ್ಲಿ ಹಾರೈಸಿ, ಈ ಭಾಗದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಎಲ್ಲ ಜನಗಳು ಅವರಿಗೆ ಆ ದೇವರು ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನಿತ್ತು ಅನುಗ್ರಹಿಸಲಿ. ನಾವೆಲ್ಲರೂ ಶಾಂತಿಯುತವಾಗಿ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಈ ಜಾಗದಲ್ಲಿ ಬದುಕುವ ಎನ್ನುವಂಥ ಮಾತಿನೊಂದಿಗೆ ಏನು ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಇಲ್ಲಿ ಹಮ್ಮಿಕೊಂಡಿದ್ದೀರಾ, ಅದು ಬಹಳ ಒಳ್ಳೆಯ ಕಾರ್ಯಕ್ರಮ, ಅದು ಸಂತೋಷ ಕೊಡುವಂಥ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಾನು ಮಾತು ನಿಲ್ಲಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ.